ಗಡಿಪಾರು ಎಂತ ಗಡಿಪಾರು? ನಿಮ್ಮ ತಾಕತ್ತನ್ನು ತೋರಿಸಿ ನೋಡುವ. ಒಮ್ಮೆ ಪುತ್ತಿಲರ ವಿಷಯಕ್ಕೆ ಬನ್ನಿ, ಆಮೇಲೆ ನೋಡುವ, ನಾವು ನೋಡ್ತೇವೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳು ಸತ್ತಿದಾರ ಬದುಕಿದಾರ ಅಂತ ನೋಡ್ತೇವೆ ನಾವು, ಆಯ್ತಾ? ಆಮೇಲೆ ಆಮೇಲೆ ಮಾತಾಡುವ. ಈಗ ನಾನು ಒಂದು ವಿಡಿಯೋ ಮಾಡಿದ್ದು ಯಾರಿಗೆ ಸಹ ನೋವು ಮಾಡ್ಲಿಕ್ಕಲ್ಲ. ಯಾಕಂದ್ರೆ ಗಡಿಪಾರು ಎಂತದ್ದು? ಗಡಿಪಾರು ಎಂತ ಅನ್ಯಾಯ ಮಾಡಿದ್ದೇವೆ ನಾವು? ಎಂತ ಹಿಂದೂ ಸಮಾಜ ಎಂತ ಅನ್ಯಾಯ ಮಾಡಿದೆ ಅದನ್ನು ಫಸ್ಟ್ ಹೇಳಿ, ಆಮೇಲೆ ಗಡಿಪಾರು ನೋಡಿಸ್ಕೊಡಿ. ನೀವು ತೊಂದರೆ ಇಲ್ಲ. ನಿಮ್ಮ ಇಂಥ ಈ ಗೊಡ್ಡು ಬೆದರಿಕೆಗಳಿಗೆಲ್ಲ ನಾವು ಅಂಜುವ ಜನವೇ ಅಲ್ಲ ನಾವು, ಗೊತ್ತಾಯ್ತಾ? ನಾವು ಹಿಂದೂ ಕಾರ್ಯಕರ್ತರು. ಖಂಡಿತವಾಗ್ಲೂ ನಾವು 24 hours ಹಿಂದುತ್ವಕ್ಕೆ ದುಡಿತೇವೆ. ನಾವು ದುಡಿಯೂ ಇದೆ, ಇನ್ನೂ ಸಹ ದುಡಿತೇವೆ ನಾವು. ಇನ್ನು 24 hours ಕೂಡ ನಾವು ದುಡಿತೇವೆ. ನಮ್ಮನ್ನು ನೀವು ಎಂತಕ್ಕೆ ಎಂತ ಎಂತ ಇದು ಎಂತ ವಿಷಯ ಅಂತ ಗೊತ್ತಾಗುದಿಲ್ಲಲ್ಲ. ಎಂತ ಇದು? ನಾವು ಬಿಡುವ ಪ್ರಶ್ನೆ ಇಲ್ಲ. ನೀವು ತಾಕತ್ತಿದ್ರೆ ನಿಮ್ಮ ತಾಕತ್ತನ್ನು ಒಳ್ಳೇದಕ್ಕೆ ತೋರಿಸಿ, ಒಳ್ಳೇದು ಮಾಡಿ. ಇಲ್ಲಿ ಕರಾವಳಿಯಲ್ಲಿ ಅಷ್ಟು ಕೋಮುಗಳೇ ಆಗ್ತಾ ಉಂಟು, ಅದನ್ನೆಲ್ಲ ನಿಲ್ಲಿಸಲಿಕ್ಕೆ ನೋಡಿ. ನಮ್ಮ ಅರುಣನ ವಿಷಯಕ್ಕೆ ಬಂದ್ರೆ ಬಿಡುವಂತ ವ್ಯಕ್ತಿಗಳು ನಾವಂತೂ ಖಂಡಿತ ಅಲ್ಲ. ಇದು ಎಲ್ರಿಗೆ ಗೊತ್ತಾಗ್ಲಿ ಅಂತಾನೆ ವಿಡಿಯೋ ಮಾಡಿದ್ದು. ಜೈ ಹಿಂದ್, ಜೈ ಶ್ರೀರಾಮ್.